ಪ್ರಪಂಚದ ಅತಿ ಹಿರಿಯ ಮ್ಯಾರಥಾನ್ ಓಟಗಾರರಾದ ಭಾರತದ ಪಂಜಾಬಿನ 114ರ ಪ್ರಾಯದ ಫೌಜಾ ಸಿಂಗ್ ಅವರು ಬಿಯಾಸ್ ಗ್ರಾಮದ ಬಳಿ ವಾಹನ ಡಿಕ್ಕಿ ಹೊಡೆದು ಸಾವಿಗೆ ಶರಣಾದರು. ಪಂಜಾಬಿನ ಜಲಂಧರ್ ಜಿಲ್ಲೆಯ ಬಿಯಾಸ್ ಗ್ರಾಮದ ರಸ್ತೆಯಲ್ಲಿ ಫೌಜಾ ಸಿಂಗ್ 3.5 ಗಂಟೆಗೆ ನಡೆದುಕೊಂಡು ಹೋಗುತ್ತಿದ್ದ ಈ ಸಾವು ವಾಹನ ಪಂದಿದ ಬೋಗ್ಪುರ ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದ್ದು ಅವರ ತಲೆಯಿಂದ ತೀವ್ರ ನೆತ್ತರು ಹರಿತಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಇದರ ನಡುವೆ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಪೊಲೀಸರು ಬಲೆ ನೇದಿದ್ದಾರೆ. ಲೇಖಕ ಖುಷ್ವಂತ್ ಸಿಂಗ್ ಅವರು ದ ಟರ್ಮನ್ಡ್ ಟೊರ್ನಾಡೋ ಎಂದು ಫೌಜಾ ಸಿಂಗ್ರ ಬಗೆಗೆ ಪುಸ್ತಕ ಬರೆದಿದ್ರು. ಪಂಜಾಬ್ ರಾಜ್ಯದ ಮಾಜಿ ಮಾಹಿತಿ ಆಯುಕ್ತರಾದ ಖುಷ್ವಂತ್ ಸಿಂಗ್ ಅವರು ಫೌಜಾ ಸಿಂಗ್ರ ಸಾವನ್ನ ಖಚಿತಪಡಿಸಿದ್ದಾರೆ. 1911ರಲ್ಲಿ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ಫೌಜಾ ಸಿಂಗ್ 105ನೆಯ ವರ್ಷದವರೆಗೂ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟಗಳಲ್ಲಿ ಭಾಗವಹಿಸಿ ಗಿನ್ನಿಸ್ ದಾಖಲೆ ಬರೆದಿದ್ರು. Volkswagen Mangalore, Airport Road, Yeyadi, Mangalore. Volkswagen.